ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ್ದ ಕುದ್ಕಾಡಿ ದರೋಡೆ ಪ್ರಕರಣವನ್ನು ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರು ಭೇದಿಸಿದ್ದಾರೆ. ಕಾಂಗ್ರೆಸ್ ಮುಖಂಡ ಗುರುಪ್ರಸಾದ್ ಅವರ ಮನೆಯಲ್ಲಿ ದರೋಡೆ ಮಾಡಿ 8 ಪವನ್ ಚಿನ್ನ, 30,000 ನಗದು ಲೂಟಿ ಮಾಡಿದ್ದರು. ಈ ದರೋಡೆ ಪ್ರಕರಣದಲ್ಲಿ ಭಾಗಿಯಾಗಿದ್ದ 6 ಮಂದಿ ನಟೋರಿಯಸ್ ಆರೋಪಿಗಳನ್ನು ಬಂಧಿಸಿದ್ದ ಪೊಲೀಸ್ ತಂಡವನ್ನು ದಕ್ಷಿಣ ಕನ್ನಡ ಜಿಲ್ಲಾ ಎಸ್ಪಿ ರಿಷಂತ್ ಶ್ಲಾಘಿಸಿ ನಗದು ಬಹುಮಾನ ನೀಡಿದ್ದಾರೆ. ಸೆಪ್ಟೆಂಬರ್ 7ರಂದು ಪುತ್ತೂರಿನ ಗ್ರಾಮಾಂತರ ಭಾಗದ ಬಡಗನ್ನೂರು ಗ್ರಾಮದ ಕುದ್ಕಾಡಿಯಲ್ಲಿ ಈ ಘಟನೆ ನಡೆದಿದ್ದು, ಮನೆ ಮಂದಿಯನ್ನು ದರೋಡೆಕೋರರು ಕಟ್ಟಿಹಾಕಿ ಲೂಟಿ ಮಾಡಿದ್ದರು. ಇದೀಗ ಪ್ರಕರಣದ 6 ಆರೋಪಿಗಳನ್ನು ಬಂಧಿಸಿದ ಪೊಲೀಸರು ಬಂಧಿಸಿರುವ ಬಗ್ಗೆ ಎಸ್ಪಿ ರಿಷಂತ್ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ್ದಾರೆ. ದರೋಡೆ ಮಾಡಿದ್ದ 6 ಜನರ ತಂಡ ಖತರ್ನಾಕ್ ತಂಡವಾಗಿದ್ದು, 6 ಮಂದಿಯಲ್ಲಿ 5 ಕೇರಳ ಮೂಲದವರಾಗಿದ್ದರೆ ಓರ್ವ ವಿಟ್ಲದ ಪೆರುವಾಯಿ ಮೂಲದವ ಆಗಿದ್ದ. ಆರೋಪಿಗಳಲ್ಲಿ ರವಿ ಎಂಬಾತ ಈಗಾಗಲೇ ಜೀವಾವಧಿ ಶಿಕ್ಷೆಯಲ್ಲಿದ್ದು ಪೆರೋಲ್ ರಜೆಯಲ್ಲಿದ್ದ ವೇಳೆ 5 ಮಂದಿ ಜೊತೆ ಸೇರಿ ದರೋಡೆಗೆ ಸ್ಕೆಚ್ ಹಾಕಿದ್ದರು. ಈ 6 ಆರೋಪಿಗಳ ಮೇಲೂ ಹಲವಾರು ಪ್ರಕರಣಗಳು ವಿವಿಧ ಠಾಣೆಗಳಲ್ಲಿ ಇವೆ. ಪ್ರಕರಣದ ಪ್ರಮುಖ ಆರೋಪಿ ಸುಧೀರ್ ಮೇಲೆ ಪುತ್ತೂರು ಹಾಗೂ ವಿಟ್ಲ ಠಾಣೆಯಲ್ಲಿ ಮೊಕದ್ದಮೆಗಳಿವೆ. ವಸಂತ ಎಂಬವನ ಮೇಲೆ ಬದಿಯಡ್ಕ, ಕುಂಬಳೆಯಲ್ಲಿ ಒಟ್ಟು 4 ಪ್ರಕರಣಗಳಿವೆ. ಕಿರಣ್ ಎಂಬಾತನ ಮೇಲೆ ಬಂಟ್ವಾಳ, ಬರ್ಕೆ, ಮಂಜೇಶ್ವರ ಠಾಣೆಗಳಲ್ಲಿ ಗಾಂಜಾ ಪ್ರಕರಣಗಳು. ಸನಲ್ ಕೆವಿ ಕುಖ್ಯಾತ ದರೋಡೆಕೋರನಾಗಿದ್ದು, ಈತನ ಮೇಲೆ ಕೇರಳದ ರಾಜ್ಯದಲ್ಲಿ ಒಟ್ಟು 15 ಪ್ರಕರಣಗಳಿವೆ. ಮೊಹಮ್ಮದ್ ಫೈಜಲ್ ಮೇಲೆ ಪುತ್ತೂರು, ವಿಟ್ಲ, ಮಂಜೇಶ್ವರ, ಕುಂಬಳೆಯಲ್ಲಿ ಮತ್ತು ಅಬ್ದುಲ್ ನಿಸಾರ್ ಮೇಲೆ ಪುತ್ತೂರು, ವಿಟ್ಲ, ಮಂಜೇಶ್ವರದಲ್ಲಿ ಪ್ರಕರಣಗಳಿವೆ ಎಂದು ಎಸ್ಪಿ ಅವರು ಮಾಧ್ಯಮಗಳಿಗೆ ಮಾಹಿತಿ ನೀಡಿದರು. ಇದೇ ತಿಂಗಳು 7ನೇ ತಾರೀಕು ಪಡವನೂರು ಗ್ರಾಮದಲ್ಲಿ ಒಂದು ಮನೆಯಲ್ಲಿ ದರೋಡೆ ಆಗಿತ್ತು. ಆ ದರೋಡೆ ಈ ಭಾಗದಲ್ಲೆಲ್ಲ ಸ್ವಲ್ಪ ಎಲ್ಲರೂ ಕೂಡ ಅರ್ಲಿ ಮಾರ್ನಿಂಗ್ ದರೋಡೆ ಆಗಿತ್ತು, ಈ ಥರ ಮತ್ತೆ ಒಂದು ಸಲ ಆಗ್ತಾ ಇದೆ ಅಂತೆಲ್ಲ ಕೂಡ ಕೆಲವು ಪೇಪರಲ್ಲೆಲ್ಲ ಬಂದಿತ್ತು. ಸೊ ಅದನ್ನು ಪತ್ತೆ ಹಚ್ಚಲಿಕ್ಕೆ DSP ಅವರ ಸೂಪರ್ವಿಷನ್ನಲ್ಲಿ ಇನ್ಸ್ಪೆಕ್ಟರ್ ರವಿ ಅವರ ಕೆಳಗಡೆ ಒಂದು ಟೀಮ್ ಮಾಡಿ ಎಲ್ಲ ಕಡೆ ಒಳ್ಳೆ ಕ್ರೈಮ್ ಸಿಬ್ಬಂದಿ ಯಾರಿದ್ದಾರೆ ಅವ್ರನ್ನೆಲ್ಲ ಒಟ್ಟಿಗೆ ಮಾಡಿ ಪತ್ತೆ ಮಾಡಲಿಕ್ಕೆ ಅಂತ ಒಂದು ಟೀಮ್ ಮಾಡಿದ ಮೇಲೆಗೆ ಅವರು ತುಂಬ ಎಫರ್ಟ್ ಹಾಕಿ, ಯಾಕೆಂದರೆ ಈ ಕೇಸ್ ಬಗ್ಗೆ ಹೇಳಬೇಕು ಅಂದರೆ ತುಂಬ ಸ್ಮಾರ್ಟಾಗೆ ಯು ಕ್ಯಾನ್ ಸೇ ದಟ್ ಇದೊಂದು ದರೋಡೆ ಮಾಡಿದರು. ಮೇಯ್ನಾಗೆ ಎಲ್ಲೂ ಶಬ್ದ ಮಾಡದೆ ಗಾಡಿನ ರೋಡ್ನಲ್ಲೇ, ಮೇನ್ ರೋಡ್ನಲ್ಲೇ ನಿಲ್ಲಿಸಿ ಅವರೆಲ್ಲ ಒಳಗೆ ಬಂದು ಹಿಂದ್ಗಡೆಯಿಂದ ಡೋರ್ ಬ್ರೇಕ್ ಮಾಡಿ ತುಂಬ ಕ್ವಿಕ್ಕಾಗಿ ಎಂಟ್ರ್ ಆಗಿ ಅಲ್ಲಿ ಒಳಗಿದ್ದವ್ರನ್ನೆಲ್ಲ ಕೂಡ ಅವರೇ ಒಂದು ದಾರ ಮತ್ತು ಬಟ್ಟೆ ಏನಿದೆ ಮುಖಕ್ಕೆ ಕಟ್ಟುವಂಥದ್ದು ಅವರೇ ತೊಗೊಂಬಂದು ಕಟ್ ಹಾಕಿ, ಅದಾದಮೇಲೆ ಲೈಟ್ ಎಲ್ಲ ಆಫ್ ಮಾಡಿ ಸೊ ದಟ್ ಬೇರೆ ಯಾರಿಗೂ ಗೊತ್ತಾಗದೇ ಇರೋ ಥರ, ಅದಾದಮೇಲೆ ಅವರೇ ಎಲ್ಲ ಮನೆಯೆಲ್ಲ ಹುಡುಕಿದ ಮೇಲೆ ಈ ಟಾರ್ಚು, ಫೋನ್ಗಳನ್ನೆಲ್ಲ ತೊಗೊಂಡು ಒಂದು ಬಕೆಟಲ್ಲಿ ಹಾಕಿ ಆ ಟಾರ್ಚ್ಗಳನ್ನೆಲ್ಲ ಮನೆಯಲ್ಲಿದ್ದ ಟಾರ್ಚ್ಗಳನ್ನೆಲ್ಲ ತೊಗೊಂಡು ಹೋಗ್ತಾ ಏನು ಕಟ್ಟಿದ್ರು ಇವರ ಮುಖಕ್ಕೆಲ್ಲ ಬಟ್ಟೆ, ಅದನ್ನು ಕೂಡ ಅವರೇ ವಾಪಸ್ ತೊಗೊಂಡು ಹೋಗ್ಬಿಡ್ತಾರೆ. ಅವರೇ ತಂದು ಅವರೇ ತೊಗೊಂಡು ಹೋಗ್ತಾರೆ, ಏನು ಎವಿಡೆನ್ಸ್ ಬಿಡದೇ ಇರೋ ಥರ. ಸೊ ಈ ಥರ ಎಲ್ಲ ತುಂಬ ಟೆಕ್ನಿಕಲ್ಲಾಗಿ ಸೌಂಡಾಗಿ ಒಂದು ಮಾಡಿದರು. ಇದನ್ನು ಫೈನಲಿ ಪತ್ತೆ ಮಾಡಲಿಕ್ಕೆ ಈ ಎಂಟೈರ್ ಟೀಮ್ ಸಾಕಷ್ಟು ಎಫರ್ಟ್ ಹಾಕಿ ದ ಎಂಟೈರ್ ಟೀಮ್ ಹ್ಯಾಸ್ ಡನ್ ಅ ವಂಡರ್ಫುಲ್ ವರ್ಕ್. ಈಗ ಅಷ್ಟು ಜನ ಅದರಲ್ಲಿ ಏನಿದ್ದಾರೆ 7 ಜನ ಆರೋಪಿಗಳಲ್ಲಿ 6 ಜನ ಅರೆಸ್ಟ್ ಆಗಿದ್ದಾರೆ ಆ್ಯಂಡ್ ಒಬ್ಬ ಏನಿದ್ದಾನೆ ಅವನು ಆಲ್ರೆಡಿ JC-ಯಲ್ಲಿದ್ದಾನೆ. ಎಸ್ಪಿ ರಿಷಂತ್, DYSP ಗಾನಾ ಪಿ ಕುಮಾರ್, ಪುತ್ತೂರು ಗ್ರಾಮಾಂತರ ವೃತ್ತ ನಿರೀಕ್ಷಕ ರವಿ ಮಾರ್ಗದರ್ಶನದಲ್ಲಿ ಆರೋಪಿಗಳ ಪತ್ತೆಯಾಗಿದ್ದು, ಆರೋಪಿಗಳ ಹೆಡೆಮುರಿ ಕಟ್ಟಿದ ಪೊಲೀಸ್ ತಂಡಕ್ಕೆ ಎಸ್ಪಿ ರಿಷಂತ್ ನಗದು ಬಹುಮಾನ ನೀಡಿದರು.